ಡಬ್ಬೆ ನಾಯಿ ಈಗ ಗೊತ್ತಾಗಿರ್ಬೇಕು. ಸೊ ಅದ್ರ ಬಗ್ಗೆ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗ್ತದೆ. ರಿಷಬ್ ಸರ್ಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳ್ತಾ ಇರ್ತೇನೆ. ನನಗಂತೂ ಇವತ್ತು ಮೆಮೊರೇಬಲ್ ಡೇ, ತುಂಬಾ ಖುಷಿ ಆಯ್ತು. ನಿಮ್ಗೆಲ್ಲರೂ ನೆನಪಿರ್ಬೋದು, ಸ್ವಲ್ಪ ದಿನ ಮೊದಲು ನಾವು ಕಾಂತಾರ ಖ್ಯಾತಿಯ ರಂಜನ್ ಅವರನ್ನು ಮೀಟ್ ಮಾಡಿದ್ದೆವು, ಇಂಟರ್ವ್ಯೂ ಮಾಡಿದ್ದೆವು. ಈಗ ಇನ್ನೊಂದು ಸುಯೋಗ, ಇನ್ನೊಂದು ಭಾಗ್ಯ ನಮ್ಮದು. ಅದೇ ಕಾಂತಾರ ಮೂವಿ, ನಮ್ಮ ರಿಷಬ್ ಶೆಟ್ಟಿ ಅವರ ಮೂವಿಯಲ್ಲಿ ಪ್ರಮುಖ ಪಾತ್ರಧಾರಿಯಾದ ರಿಷಬ್ ಶೆಟ್ಟಿ ಅಮ್ಮನ ರೋಲ್ ಮಾಡಿದ ನಮ್ಮ ತುಳುನಾಡ ಒಂದು ಪೊಣ್ಣು ಅಂತ ಹೇಳ್ಬೋದು, ನಮಗೊಂದು ಪ್ರೌಡ್ ಮಾಡೋ ಒನ್ ಆ್ಯಂಡ್ ಓನ್ಲಿ ಮಾನಸಿ ಸುಧೀರ್. ಹೌದಲ್ವಾ ನೀವು ಮಾನಸಿ ಸುಧೀರ್? ಅಂದ್ರೆ ಕಾಂತಾರ ಮೂವಿಯಲ್ಲಿ ನೀವು ಆಕ್ಟಿಂಗ್ ಮಾಡಿರೋದು ಡೌಟ್ ಇದೆ ನಂಗೆ. ಹೌದೌದು, ಕ್ಲಾರಿಫೈ ಮಾಡ್ತೇನೆ. ಹೇಳಿ. ಆ ಡಬ್ಬೆ ನಾಯಿ ಈಗ ಗೊತ್ತಾಗಿರ್ಬೇಕು. ಕರೆಕ್ಟ್ ಹೇಳಿದ್ರಿ. ಈಗ ನಂಬಿಕೆ ಬಂತು ನಮ್ಗೆ ಮ್ಯಾಮ್. ಅದ್ರಲ್ಲಿ ಒಂದು ಅಮ್ಮನ ರೋಲ್ ಮಾಡಿದ್ರಿ. ಈಗ ನಿಮ್ಮ ನೋಡಿದ್ರೆ, ನಿಮ್ಮ ಸ್ಮೈಲ್ ನೋಡಿದ್ರೆ, ನೀವು ಯಾವುದೇ ಒಂದು ನಮ್ಮ ಈಗ ಒಂದು ಹೀರೋಯಿನ್ಗೆ ಕಮ್ಮಿ ಇಲ್ಲ. ನಿಮ್ಮ ನಗು ಒಂದು ಬ್ಲೆಸ್ಸಿಂಗ್ ತರ, ಒಂದು ಪ್ಯೂರ್ ಸ್ಮೈಲ್. ನಿಜವಾಗಿ ಒಂದು ಪರ್ಸನಾಲಿಟಿ ಅದ್ರಲ್ಲಿ ಗೊತ್ತಾಗಿದೆ. ನೀವು ಎಷ್ಟು ನಮ್ಗೆ ಎಷ್ಟೊಂದು ಖುಷಿ ಆಗ್ತದೆ ಒಂದು ಅಂತಲ್ಲ. ಸೊ ಹಾಗೆ ಇರ್ಲಿ ನಿಮ್ಮ ನಗು. ಮ್ಯಾಮ್, ಇವತ್ತು ಸೆಲೆಬ್ರಿಟಿ ಗೆಸ್ಟ್ ಆಗಿ ಬಂದ್ರಿ ನೀವು. ಕೋರಮ್ಮ ಮೂವಿ, ನಿಮ್ಮ ಮೂವಿಗೆಲ್ಲ ಇನ್ನೊಂದು ಮೂವಿಗೆ ಸೆಲೆಬ್ರಿಟಿ. ಇದು ಫಸ್ಟ್ ಟೈಮ್ ನಮ್ಮ ಒಂದು ಇಲ್ಲಿ ಇದರಲ್ಲಿ ಇಷ್ಟರವರೆಗೆ ನಾವು ನೋಡಿದ್ರಲ್ಲಿ. ಹೇಗೆ ಅನಿಸ್ತು ನಿಮ್ಗೆ ಈ ಮೂವಿ ನೋಡಿ? ನಮ್ಮೊಟ್ಟಿಗೆ ನೀವು ನೋಡಿದ್ರಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ದುಬೈಗೆ ನಾನು ಇದು 3ನೇ ಸರ್ತಿ ಬರೋದು. 2 ಸರ್ತಿ ಕುಟುಂಬದ ಜೊತೆ ಬಂದಿದ್ದೆ. ಸೊ ಈಗ ಒಂದು ಪ್ರಥಮ ಬಾರಿಗೆ ಒಂದು ವಿದೇಶಕ್ಕೆ ಅತಿಥಿಯಾಗಿ ಆಹ್ವಾನಿತಳಾಗಿ ಬರ್ತಾ ಇರೋದು. ಇದಕ್ಕೆ ನನಗನ್ನಿಸ್ತದೆ ಇದಕ್ಕೊಂದು ಯೋಗ್ಯತೆ ಇರಬೇಕು, ಇಲ್ಲ ಯೋಗ ಇರಬೇಕು ಅಂತ. ಈ ಸುಯೋಗ ಒದಗಿಸಿದ ಈಶ್ವರಿದಾಸ್ ಶೆಟ್ಟಿ ಅವರಿಗೆ ನಾನು ಈ ಮೂಲಕ ಧನ್ಯವಾದ ಹೇಳಲೇಬೇಕು. ಆ ಊರಲ್ಲಿ ನನಗೆ ಕಾರಣಾಂತರಗಳಿಂದ ಕೊರಮ್ಮ ನನಗೆ ಅಲ್ಲಿ ನೋಡ್ಲಿಕ್ಕೆ ಆಗಿರಲಿಲ್ಲ. ಇಂಥ ತುಳುನಾಡ ಒಂದು 80ರ ದಶಕದ ಜೀವನ ಶೈಲಿಯನ್ನು ಹೇಳುವಂತಹ ಅದ್ಭುತವಾದ ಚಿತ್ರವನ್ನು ನಾನು ದುಬೈಯಲ್ಲಿ ತುಳು ಪ್ರೇಕ್ಷಕರ ನಡುವಿನಲ್ಲಿ ನೋಡಿದ್ದಂತೂ ನನಗೆ ರೋಮಾಂಚನ ಆಯಿತು. ಸಿನಿಮಾ ಕೂಡ ಅಷ್ಟೇ. ಫಸ್ಟ್ ಹಾಫ್ನಲ್ಲಿ ಒಂದು ನಿಧಾನವಾಗಿ ಸಾಕ್ತಾ ಸೆಕೆಂಡ್ ಹಾಫ್ನಲ್ಲಂತೂ ಒಂದು ಇಮೋಷ್ನಲಿ ಒಂದು ರೋಲರ್ ಕೋಸ್ಟರ್ ರೈಡ್ ಥರ ಇದೆ. ಕಣ್ಣೀರು ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಎಲ್ಲ ಪ್ರೇಕ್ಷಕರು ನಿಮಗೆ ರಿವ್ಯೂ ಕೊಟ್ಟಿರ್ಬೋದು. ಕಣ್ಣಂಚಲ್ಲಿ ನೀರು ಬಂದೇ ಬರ್ತದೆ. ಅಷ್ಟು ಅದ್ಭುತವಾಗಿ ನಟವರ್ಗ ಇರ್ಬೋದು, ನಿರ್ದೇಶನ ಇರ್ಬೋದು. ಮತ್ತು 80ರ ದಶಕದ ಒಂದು ಸಿನಿಮಾ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಚಾಲೆಂಜಸ್ ಇದೆ. ಆ ಕಾಲದ ಪ್ರತಿಯೊಂದು ವಸ್ತುಗಳು ಇರ್ಬೋದು, ಆ ಕಾಲದ ಫ್ರೇಮ್ ಹಿಡಿಬೇಕಲ್ಲ, ಈ ಕಾಲದಲ್ಲಿ ಅದನ್ನು ಮರು ಸೃಷ್ಟಿಸುವಂಥದ್ದು ತುಂಬ ಚಾಲೆಂಜಿಂಗ್. ಯಾವುದೇ ಆಕ್ಚುಲಿ ನಾನು ಅದನ್ನೇ ಹೇಳಿಕೊಟ್ಟಿದ್ದೆ. ಈ ಸಿನಿಮಾದಲ್ಲಿ 3 ಜನರೇಷನ್ ತೋರಿಸ್ತಾರೆ. ಮೇ ಬಿ ನನ್ನ ಜನ್ರೇಷನ್ ಅವರು, ನನ್ನ ಅಜ್ಜಿ ಮನೆ ನನಗೆ ನೆನಪಾಗಿತ್ತು, ಆ ಅಟ್ಟ ನೆನಪಾಯಿತು, ಅಲ್ಲಿಯ ಕೆಲವು ವಸ್ತುಗಳನ್ನು ನೋಡುವಾಗ ನನ್ನ ಅಜ್ಜಿ ಮನೆಯಲ್ಲಿ ನಾನು ನೋಡಿದ್ದೆ ಅನ್ನುವ ಇದು, ಅಥವಾ ಆ ಕಾಲದವರು ಮಾತಾಡ್ತಿರುವ ರೀತಿ ಇದು ನಮಗೆ ಕೇಳಿ ಗೊತ್ತುಂಟು. ಆದರೆ ನನ್ನ ಮಗಳಿಗೆ ಮೇ ಬಿ ಇದು ಕೇಳಿಯೂ ಗೊತ್ತಿಲ್ಲ, ನೋಡಿಯೂ ಗೊತ್ತಿಲ್ಲ. ಹಾಗಾಗಿ ಈ ಸಿನಿಮಾದ ಪ್ರಾಮುಖ್ಯತೆ ಎಲ್ಲಿ ಬರ್ತದೆ ಅಂದರೆ, ಈ ಸಿನಿಮಾವನ್ನು ನಮ್ಮ ಮುಂದಿನ ಜನ್ರೇಷನ್ ಅವರು ಖಂಡಿತ ನೋಡಲೇಬೇಕು. ಯಾಕಂದರೆ ಅಷ್ಟು ಮೌಲ್ಯಗಳಿದೆ ಇದರಲ್ಲಿ. ಹಾಗಾಗಿ ನನಗಂತೂ ಇವತ್ತು ಮೆಮೊರೇಬಲ್ ಡೇ, ತುಂಬ ಖುಷಿ ಆಯ್ತು. ಮ್ಯಾಮ್, ಇದು ನೀವು ಕಾಂತಾರ ಖ್ಯಾತಿ ಅಂತ ನಿಮ್ಮನ್ನು ಹೇಳ್ತಾರೆ, ಬಟ್ ಅದಕ್ಕಿಂತ ಮೊದಲೇ ನೀವು ತುಂಬಾ ಫೇಮಸ್. ನಿಮ್ಮ ಕೆಲವು ಯೂಟ್ಯೂಬ್ ವಿಡಿಯೋಸ್ ಅದು ಈಗಿನ ಜನರೇಷನ್ ಟೈಪ್ ಅಲ್ಲ, ಜೆನ್ವಿನ್ ಆಗಿ ಒಂದು ಟ್ಯಾಲೆಂಟೆಡ್ ನೀವು. ಅದರಲ್ಲೂ ಭರತನಾಟ್ಯ ಇದು. ಬಟ್ ನಮ್ಗೆ ನಿಮ್ಮ ವಿಡಿಯೋಸ್ ತುಂಬಾ ಇಷ್ಟ ಆಗ್ತಿತ್ತು. ಅದರಲ್ಲಿ ಒಂದು ನೀವು ಆಕ್ಟಿಂಗ್ ಮಾಡೋದಾಗ್ಲಿ, ಅದರಲ್ಲಿ ಒಂದು ಗಣೇಶನ ಒಂದು ಇದರಲ್ಲಿ ಅದು ತುಂಬಾ ವೈರಲ್ ಆಗಿ ಈಗಲೂ ಶೇರ್ ಮಾಡ್ತಾರೆ ಆ ಒಂದು ವಿಡಿಯೋ. ಅಲ್ಲಿಂದ ನಂತರ ಕಾಂತಾರ, ಅದರಂದ್ರೆ ಈಗ ಕೆಲವು ರೋಲ್ಸ್ ಬರ್ತವೆ. ನಿಮ್ಗೆ ಒಂದು ಜರ್ನಿ ಬಗ್ಗೆ ಹೇಳೋದಿದ್ರೆ ಶಾರ್ಟ್ ಆಗಿ ನಿಮ್ಮ ಏನಾದ್ರೂ ಹೇಳ್ಬೋದು? ನಾನು ಅದೇ ಅಂದ್ರೆ ದುಬೈಗೆ ಹೊರಟ ಕ್ಷಣದಿಂದ ಎಮಿಗ್ರೇಷನ್ ಅಲ್ಲಿ ಇರ್ಬೋದು, ಅಥವಾ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಇರ್ಬೋದು, ಅಥವಾ ಇಲ್ಲಿ ಬಂದಾಗ ಸಹ ಕಾಂತಾರ ಅಂತ ಹೇಳ್ತಾರೆ, ಜೊತೆಗೆ ನಿಮ್ಮ ವಿಡಿಯೋಸ್ ಅಂತ ಹೇಳ್ತಾರೆ. ತುಂಬಾ ಪ್ರೌಡ್ ಆಗ್ತದೆ. ಯಾಕಂದ್ರೆ ಅದು ಒಂದು ನನ್ನದೇ ಆದ ಒಂದು ಐಡೆಂಟಿಟಿ ಅಲ್ಲ ಅಂತೇಳಿ. ಅನ್ಫಾರ್ಚುನೇಟ್ಲಿ ಈಗ ಸಿನಿಮಾಗಳಲ್ಲಿ ಸ್ವಲ್ಪ ಬ್ಯುಸಿ ಆದ ಕಾರಣ ಆ ಯೂಟ್ಯೂಬ್ನ ವಿಡಿಯೋಸ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಖಂಡಿತ ಮಾಡ್ತೇನೆ.
ಈ ಈ ಹೊಸ ಮಾನಸಿಗೆ ಅಂತ ಹೇಳ್ಬೋದು. ಅಂದರೆ ಕಾಂತಾರ ಹೇಗೆ ನನ್ನನ್ನು ಇದು ಮಾಡಿತು, ಅಂದರೆ ನನ್ನ ಜೀವನವನ್ನು ಹೇಗೆ ಒಂದು ಪಾರ್ಟ್ ಮಾಡಿತು ಅಂದರೆ, ಈಗ ಬಿಫೋರ್ ಕಾಂತಾರ ಆಫ್ಟರ್ ಕಾಂತಾರ ಅಂತ ಹೇಳ್ಬೋದು. ಕಾಂತಾರದ ನಂತರ ಜಗದಗಲ ನನ್ನನ್ನು ಗುರ್ತಿಸ್ತಾ ಇದ್ದಾರೆ ಜನ. ಸೊ ಇದಕ್ಕೆ ನಾನು ಕಾಂತಾರ ತಂಡಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಜೊತೆಗೆ ಈ ವಿಡಿಯೋಗಳನ್ನೆಲ್ಲ ಪ್ರೀತಿಸಿದವರೆಲ್ಲ ನೀವು, ಅಂದರೆ ವಿಶ್ವದಾದ್ಯಂತ ಇದ್ದ ಕನ್ನಡಿಗರು ಆ ವಿಡಿಯೋಗಳನ್ನು ಶೇರ್ ಮಾಡಿದ ಕಾರಣ ನನಗೆ ಇನ್ನೂ ಅದು ಹುರುಪು ನೀಡಿದ್ದು. ಅಲ್ಲದೆ ಇಲ್ಲಾಂದರೆ ನಾನೊಂದು 2-3 ವಿಡಿಯೋ ಮಾಡಿ ನಿಲ್ಲಿಸ್ತಿದ್ದೇನೋ, ಬಟ್ ಅಷ್ಟು ಪ್ರೀತಿ ಅಷ್ಟು ಪ್ರೋತ್ಸಾಹ ಸಿಕ್ಕಿದ ಕಾರಣ ನಾನು ಈಗಾಗಲೇ ಒಂದು 45 ಹಾಡುಗಳ ವಿಡಿಯೋ ಮಾಡಿದ್ದೇನೆ. ಅನೇಕರು ಅಂದ್ಕೊಂಡಿದ್ದಾರೆ ಅದು ನಾನೇ ಬರೀತಿದ್ದೇನೆ ಅಂತ. ಖಂಡಿತ ಅಲ್ಲ. ಕನ್ನಡ ಸಾಹಿತ್ಯ ಕ್ಷೇತ್ರದ ಅತ್ಯದ್ಭುತ ಕನ್ನಡ ಕವಿಗಳು ರಚಿಸಿದ ಕವನಗಳನ್ನು ನಾನು, ನನ್ನ ಸಂಗೀತ ನಿರ್ದೇಶಕರು ಅದಕ್ಕೆ ಗುರುರಾಜ್ ಮಾರ್ಪಳ್ಳಿ ಇರ್ಬೋದು, ಶ್ರೀಪಾದ್ ಸರ್ ಇರ್ಬೋದು, ಅವರು ಅದಕ್ಕೆ ಸಂಯೋಜನೆ ಮಾಡಿ ನಾನು ಕಲಿತು ನನ್ನ ಗಂಡನೇ ವಿಡಿಯೋ ಮಾಡಿ, ನನ್ನ ಮಗಳೇ ಅದಕ್ಕೊಂದು ಬೇಕಾದ ಏನೋ ಸಿಂಪಲ್ ಮ್ಯೂಸಿಕ್ ಮಾಡಿ, ನಮ್ಮ ಮನೆಯ ಬ್ಯಾಕ್ಗ್ರೌಂಡೇ ಒಂದು ಸ್ಟೇಜ್ ಆಗಿ ಮಾಡಿದ ಅತಿ ಸರಳ ವಿಡಿಯೋಗಳದು. ಅದಕ್ಕೆ ಇಷ್ಟು ಪ್ರೀತಿ ಸಿಕ್ಕಿದಂತೂ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸ್ಪೆಷಲ್ ಯಾಕೆಂದ್ರೆ ಅದು ನಿಮ್ಮ ಅಭಿನಯ ಮತ್ತೆ ಅದೊಂದು ಕಂಟೆಂಟ್ ಮಕ್ಕಳಿಂದ ಹಿರಿಯರವರಿಗೆ ಟಚ್ ಆಗುವಂತ ಒಂದು ಕಂಟೆಂಟ್. ಅದು ತುಂಬಾ ಖುಷಿ ಆಯ್ತು ಮ್ಯಾಮ್. ಇದು ನೆಕ್ಸ್ಟ್ ಯಾವುದು ಮೂವಿ ನಿಮ್ದು ಒಂದು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಏನಾದ್ರು? ಈಗ ಎಟ್ ಪ್ರೆಸೆಂಟ್ ನೀವು ಹಾಗೆ ಮಂಗಳೂರಿಗೆ ಹಾರಿದ್ರೆ ಕಲ್ಜಿಗ ಅಂತ ಬಹಳ ಸುದ್ದಿ ಮಾಡ್ತಾ ಇದ್ದಾರೆ. ಎಸ್ ಕಲ್ಜಿಗದಲ್ಲೊಂದು ಯಾರು ಊಹಿಸಲೇ ಸಾಧ್ಯವಾಗದ ಒಂದು ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದೇನೆ. ಇನ್ನು ಸದ್ಯದಲ್ಲೇ UI ರಿಲೀಸ್ ಆಗ್ಲಿಕ್ಕಿದೆ, ಉಪೇಂದ್ರ ಸರ್ ಇದು. ಅದ್ರಲ್ಲೂ ಒಂದು ಪುಟಾಣಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೇನೆ. 45 ರಾಜ್ ಸರ್ ಇದ್ದಾರೆ, ರಾಜ್ ಸರ್ ಲೀಡ್ ರೋಲ್ ಅಲ್ಲಿ ಇದ್ದಾರೆ. ಕೋಮಲ್ ಸರ್ ಇದು ಎಲ್ಲ ಕುನ್ನಿ ಇರ್ಬೋದು. ಮರಳಿ ಮನಸ್ಸಾಗಿದೆ ಅಂತ ಒಂದು ಮೂವಿ, ಲೈಟ್ ಹೌಸ್ ಅಂತ ಒಂದು ಮೂವಿ, ಹಲವಾರು ಮೂವಿಗಳು ಈಗ ಶೂಟಿಂಗ್ ಆಗಿ ಡಬ್ಬಿಂಗ್ ಹಂತದಲ್ಲಿದ್ದು ಇನ್ನು ಕೆಲವು ರಿಲೀಸಿಂಗ್ ಹಂತದಲ್ಲಿದೆ. ಎಲ್ಲದಕ್ಕೂ ಕಾಯ್ತಾ ಇದ್ದೇನೆ. ಇದೆಲ್ಲದಕ್ಕೂ ಕಾರಣ ಕನ್ನಡದ ಜನತೆ, ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಓಕೆ ಮ್ಯಾಮ್, ಫಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಫೇಮಸ್ ಆದ್ರಿ, ನಮ್ಮ ಕನ್ನಡಿಗರಿಗೆ ಪರಿಚಯ ಆಯ್ತು. ನಂತರ ರಿಷಬ್ ಶೆಟ್ಟಿ ಅವರು ನಿಮ್ಮ ಕಾಂತಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಇಡೀ ವರ್ಲ್ಡ್ಗೆ ಪರಿಚಯ ಮಾಡಿಸಿದ್ರು. ಈಗ ನೀವು ಬ್ಯುಸಿಯೆಸ್ಟ್ ಆಗಿದ್ದೀರಿ ನೀವು ಹೇಳೋ ಪ್ರಕಾರ. ಸೊ ಇನ್ನಷ್ಟು ನಿಮ್ಗೆ ಒಳ್ಳೆ ಒಳ್ಳೆ ರೋಲ್ಸ್ ಬರಲಿ. ರಿಷಬ್ ಶೆಟ್ಟಿ ಅವರೇ ಆಕ್ಟ್ ಮಾಡಿದ್ದಾರೆ, ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಅವರೊಟ್ಟಿಗೆ ಅವ್ರ ಜೊತೆಯ ನಾನು ಹಲವು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೇನೆ, ಸ್ಟಾರ್ಗಳು ಯಾವತ್ತೂ ಸುಮ್ಮನೆ ಸ್ಟಾರ್ಗಳಾಗೋದಿಲ್ಲ, ಅದರ ಹಿಂದೆ ಆ ರೀತಿಯ ಪ್ರಯತ್ನಗಳಿರ್ತದೆ ಅಂತ. ರಿಷಬ್ ಸರ್ ಜೊತೆ ಅದೇ ಆ್ಯಕ್ಟಿಂಗ್ ಮಾಡ್ತಾ ಇರುವ ಎಕ್ಸ್ಪೀರಿಯನ್ಸ್ ಅಂದರೆ, ಒಂದು ಸೀನಲ್ಲಿ ನಾನು ಗಂಜಿ ಅವರಿಗೆ ತಿನ್ನಿಸ್ತೇನೆ. ಆ ಗಂಜಿ ರೆಡಿ ಆದಾಗ ಶೂಟಿಂಗ್ ಆಗುವ ಟೈಮಿಗೂ ತುಂಬ ಗ್ಯಾಪ್ ಆಗಿ ಗಂಜಿ ಸ್ವಲ್ಪ ಪರಿಮಳ ಬದಲಾಗಿತ್ತು. ಆ ಮೊಮೆಂಟಲ್ಲೂ ಕೂಡ ಮೊಮೆಂಟಲ್ಲಿ ಅವರಿಗೆ ಸೀನ್ ಚೆಂದ ಆಗಬೇಕು ಅಷ್ಟೇ. ಸೊ ಅದನ್ನು ಬಾಯಿಗೆ ಹಾಕೊಂಡು ಆ್ಯಕ್ಟ್ ಮಾಡಿ ಉಗ್ದಿದ್ರು. ನಾನು ಯಬ್ಬ ಎಂಥ ಡೆಡಿಕೇಶನ್ ಅಂದರೆ, ಇದು ನಾನು ಹೇಳ್ತಾ ಇರೋದು ಬರೀ ಸಣ್ಣ ಒಂದು ಇನ್ಸಿಡೆಂಟ್ ಅಷ್ಟೇ. ಇಂಥ ಸಾವಿರಾರು ಘಟನೆಗಳನ್ನು ನಾವು ನೋಡಿದ್ದೇವೆ. ಕೊನೆಯ ದೃಶ್ಯ ಆಗಿರ್ಬೋದು, ಅದನ್ನು ಎಷ್ಟು ಚಂದ ಅಚ್ಚುಕಟ್ಟಾಗಿ ಅದನ್ನು ಪ್ರಾಮಾಣಿಕವಾಗಿ ಅದನ್ನು ಶೂಟಿಂಗ್ ಮಾಡಿದ್ದು, ಇದೆಲ್ಲ ಕೆಲವೊಮ್ಮೆ ನನಗೆ ಭಾಗ್ಯ ಅನ್ನಿಸ್ತದೆ. ಏನು ಅಂದರೆ ಆ ಕೊನೆಯ ಸೀನ್, ಎಸ್ಪೆಷಲಿ ಇಡೀ ಜಗತ್ತು ಹೊಗಳ್ತಾ ಇರುವ ಆ ಕೊನೆಯ ಸೀನು ನಾವು ಕಣ್ಣಾರೆ ಶೂಟಿಂಗ್ ನಾವು ನೋಡ್ತಾ ಇತ್ತು ಅಂತ. ಸೊ ಅದರ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತದೆ. ರಿಷಬ್ ಸರಿಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳ್ತಾ ಇರ್ತೇನೆ. ಗ್ರೇಟ್ ಮ್ಯಾಮ್. ಸೊ ತುಂಬಾ ಖುಷಿ ಆಯ್ತು, ಒಂದು ಪ್ರೀಶಿಯಸ್ ಟೈಮ್ ನಮಗೆ ಕೊಟ್ರಿ. ಸೊ ಇನ್ನು ನಿಮ್ಗೆ ಒಳ್ಳೊಳ್ಳೆ ರೋಲ್ ಸಿಗಲಿ, ಬಿಸಿಯೆಸ್ಟ್ ಆಗಲಿ, ನಮ್ಮ ಕೈಗೆ ಯಾರ ಕೈಗೂ ಸಿಗದಷ್ಟು ಸಕ್ಸಸ್ ನಮ್ಮ ಡ್ಯಾನ್ಸ್ ಸಂಸ್ಥೆ ಕೂಡ ನಡೆಯಲಿ. ಎಲ್ಲದು ನಿಮ್ಗೆ ದೇವರು ಆಯುರಾರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೆ ಸಕ್ಸಸ್ ಲೈಫ್ ಅಲ್ಲಿ ಸಿಗ್ಲಿ. ಈ ಸ್ಮೈಲ್ ಯಾವತ್ತೂ ಇರ್ಲಿ, ಎಲ್ಲರನ್ನು ಇನ್ಸ್ಪೈರ್ ಮಾಡ್ತಾ ಇರಿ, ವಿಶ್ ಮಾಡ್ತಿದ್ದೇವೆ. ತುಂಬಾ ಚಂದ ಮಾತಾಡಿದ್ರಿ. ನಿಮ್ಮ ಚಾನಲ್ ಕೂಡ ನಾನು ಶುಭ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.